ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ರುಚಿಯಾಗಿರುವಂಥ ಖಾದ್ಯಗಳು ತಯಾರಾಗ್ತಾ ಇದ್ದರೆ ಅದರ ಒಂದು ಪರಿಮಳಕ್ಕೇ ಮನೆ ಮಂದಿ ಎಲ್ಲ ಓಡಿ ಬಂದು ಟೇಬಲಲ್ಲಿ ಕೂತ್ಕೊಳ್ಬೇಕು. ಸೊ ಅಂಥ ಎಲ್ಲ ಅಡುಗೆ ಮಾಡಬೇಕು ಅಂತ ಹೇಳಿದರೆ ಬೆಸ್ಟ್ ಮಸಾಲ ಅದು ನಾನಾ ಮಸಾಲ. ಸ್ವಲ್ಪ ಹಾಗೆ ಹಾಕ್ತಾ ಇರುವಾಗ ಒಳ್ಳೆ ಘಮ ಹೊರಹೊಮ್ತಾ ಇರುತ್ತೆ. ಸೊ ಇದನ್ನು ಬಳಸಿ ಯಾವುದೆಲ್ಲ ಅಡುಗೆ ಮಾಡ್ತಾರೆ ಅಥವಾ ಅವ್ರದ್ದೇ ಓನ್ ರೆಸಿಪಿ ಇದೆಯಾ ಏನಿದೆ ಗೊತ್ತಿಲ್ಲ. ನೋಡಬೇಕು ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಸುಮತಿ ಅವರು ಯಾವ ಅಡುಗೆಗಳನ್ನು ಹೇಳ್ಕೊಡ್ತಾರೆ ಅಂತೇಳಿ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಬಾಂಬೆದೆಲ್ಲ ಏನಾದರೂ ರೆಸಿಪೀಸ್ ಇದೆಯಾ ಅಥವಾ ಇಲ್ಲಿದು ಏನಾದರೂ ಇನೋವೇಟಿವ್ ರೆಸಿಪಿ ಇದೆಯಾ ಅಥವಾ ಎಲ್ಲಿದು ಏನಾದರೂ ಚಮತ್ಕಾರ? ಈಗ ಇಲ್ಲಿದೆ, ಬಟ್ ಮೊದಲೆಲ್ಲ ಬಾಂಬೆಯಲ್ಲಿ ಜಾಸ್ತಿ ಪಾಲಕ್ ಪನ್ನೀರ್ ಅಂತ ಅದೆಲ್ಲ ಅಲ್ಲಿದ್ದೆ. ಈಗ ಎಲ್ಲ ಕಡೆನೂ ಮಾಡ್ತಾರೆ ಅದು ಪಾಲಕ್ ಪನ್ನೀರ್ ಅಂತ ಒಂದು. ಇನ್ನೊಂದು ಪನ್ನೀರ್ ಗೀ ಮಸಾಲ ಮಾಡ್ತೀನಿ. 2 ಪನ್ನೀರ್. ವಾರೆ ವಾ ಸೂಪರ್. ಸೊ ವೆಜ್ ಇರುವಾಗ ಏನಾದರೂ ಈ ಥರ ಪನ್ನೀರ್ದಿದ್ರಂತೂ ನಾನ್ ವೆಜ್ ಎಲ್ಲ ಬೇಕು ಅಂತಾನೆ ಇಲ್ಲ ಯಾರಿಗೂ ಸಹ ಅಲ್ವಾ? ಹೌದು. ಸರಿ, ಇದು ಯಾವುದ್ರ ಜೊತೆಗೆ ಏನಾದರೂ ಕಾಂಬಿನೇಷನ್ ಈ ಥರ? ಪೂರಿ, ಚಪಾತಿ ಎರಡು ಕೂಡ ಗ್ರೇವಿ ಐಟಮ್. ಹೌದು. ಸ್ವಲ್ಪ ಪಾಲಕ್ ಪನ್ನೀರ್ ಸ್ವಲ್ಪ ಜಾಸ್ತಿ ಗ್ರೇವಿ ಬರ್ತದೆ, ಇದು ಸ್ವಲ್ಪ ಕಡಿಮೆ ಗ್ರೇವಿ. ಓಕೆ ಸರಿ. ಪಾಲಕ್ ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೆಲ್ತ್ಗೂ ಕೂಡ. ಸೊ ಇಲ್ಲಿ ಮಾತಾಡೋ ಬದಲು ಅಡುಗೆ ಮಾಡ್ತಾ ಮಾತಾಡೋಣ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಯಾವುದು 2 ಪನ್ನೀರ್ ಐಟಮ್, ಅದರಲ್ಲಿ ಯಾವುದು ಅಂತ ಹೇಳಲಿಕ್ಕಿಲ್ಲ. ಯಾವುದೀಗ ಫಸ್ಟ್? ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರ್. ಓಕೆ ಡನ್. ಸೊ ಗ್ರೀನಿಂದ ಸ್ಟಾರ್ಟ್ ಮಾಡಿ. ಹೌದು, ಗ್ರೀನ್ ಸಿಗ್ನಲ್ ಅಲ್ಲ? ಗ್ರೀನ್ ಸಿಗ್ನಲ್ ಸ್ಟಾರ್ಟ್ ಮಾಡುವ ಅಂತ. ಮೊದಲಿಗೆ ನಾವು ಈ ಪಾಲಕ್ ಎಲ್ಲ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇದನ್ನು ನಾವೀಗ ಸ್ವಲ್ಪ ಕುದಿಸ್ಬೇಕು. ಒಳ್ಳೆ ಫ್ರೆಶ್ ಪಾಲಕ್ ಸಿಕ್ಕಿದೆ ನಿಮಗೆಲ್ಲ. ಸೊ ಆ ಥರ ಫ್ರೆಶ್ ಪಾಲಕ್ ಇರುವಾಗ ಮಾಡೋದಕ್ಕೆ ಮಜಾ ಬೇರೆ. ನೀರು ಹಾಕ್ಲಾ? ಹಾಂ, ನೀರು ಹಾಕಿ ನೋಡಿ. ಸಾಕು, ಇದು ಮುಳುಗಿದ್ರೆ ಆಯಿತು ನಮಗೆ. ನಾವು ಈ ಪಾಲಕನ್ನು ಅದಕ್ಕೆ ಹಾಕುವ ನೀರಿಗೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಯಾಕೆ? ಅದು ನೀವೇ ಹೇಳ್ಬೇಕು. ರುಚಿ ಬರಬೇಕು. ಟಿಪ್ಸ್ ಕೊಡಿ. ಗ್ರೀನ್ ಬರ್ಲಿಕ್ಕಾ? ಗ್ರೀನ್ ಬರ್ಲಿಕ್ಕ, ರುಚಿ ಬರ್ಲಿಕ್ಕ, ಸಾಫ್ಟ್ ಆಗ್ಲಿಕ್ಕ ಬೇಗ? ಗೊತ್ತಿಲ್ಲ. ಅಂದರೆ ಯೂಶಲಿ ಬ್ಲಾಂಚ್ ಮಾಡಬೇಕು ಅಂದರೆ ಉಪ್ಪು ಬೇಕು ಅಂತ ಇಲ್ಲ ಗೊತ್ತಿಲ್ಲ ನನಗೆ. ಮತ್ತೆ ನಾನು ಉಪ್ಪು ಹಾಕ್ತೇನೆ ಯಾವಾಗಲೂ ಸ್ವಲ್ಪ. ಕೆಲವರು ಸ್ವಲ್ಪ ಅರಸಿನ ಕೂಡ ಹಾಕ್ತಾರೆ ಅದಕ್ಕೆ. ಆ್ಯಕ್ಚುಲಿ ಒಳ್ಳೆ ಕಲರ್ ಬರಬೇಕು ಅಂದರೆ ಸೊ ಬ್ಲಾಂಚ್ ಮಾಡಿ ಇಮಿಡಿಯೇಟ್ ಅದನ್ನು ಕೋಲ್ಡ್ ನೀರಿಗೆ ಹಾಕಬೇಕು. ಒಳ್ಳೆ ಗ್ರೀನ್ ಕಲರ್ ಬರುತ್ತೆ. ನೀವು ಯಾವುದೇ ಗ್ರೀನ್ ಮಸಾಲ ಮಾಡಿ ಅದಕ್ಕೆ ಬೇರೆ ನೀವು ಈ ಥರ ಕಲರ್ ಆ್ಯಡ್ ಮಾಡಬೇಕು ಅಂತಲ್ಲ, ಇದರದೇ ಪೇಸ್ಟ್ ಸ್ವಲ್ಪ ಹಾಕಿದರೆ ಒಳ್ಳೆ ಗ್ರೀನ್ ಕಲರ್ ಬರುತ್ತೆ. ಇದು ಕುದೀತಾ ಇರಲಿ. ಸೊ ನಮಗೆ ಸ್ವಲ್ಪ ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು. ಸೊ ಇದನ್ನು ಆಚೆ ಇಡುವ. ಸೊ ಇದು ಸಾಕು ಸ್ವಲ್ಪ ಕುದಿಬೇಕಾ? ಅದಂದ್ರೆ ನಮ್ಗೆ ಇಲ್ಲದ್ರೆ ಸ್ವಲ್ಪ ಹಸಿ ವಾಸನೆ ಥರ ಬರ್ತದೆ.
ಇದು ಸರಿ ಕುದಿದು ಸ್ವಲ್ಪ ಬೆಂದ್ರೆ ನಮ್ಗೆ ಅದು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಸೊ ಆವಾಗ ಹಸಿ ವಾಸನೆ ಬರುದಿಲ್ಲ ಸರಿ ಬೆಂದ್ರೆ. ಓಕೆ. ಸೊ ಈಗ ಇಲ್ಲಿಗೆ ಏನು ಕಡಾಯ? ಕಡಾಯಿ ಕೊಡಿ. ಆಯಿಲ್ ಹಾಕ್ಬೇಕಾ ಇದಕ್ಕೆ? ಹೌದು, ನಮ್ಗೆ ಆಯಿಲ್ ಬೇಕು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡ್ಕೊಳ್ಳಿ. ಸಾಕು. ಇದು ಸಾಕಾ? ಇನ್ನು ಕುದಿಬೇಕಾ? ಕುದಿಬೇಕು, ಒಳ್ಳೆ ಕುದಿಲಿ. ಸರಿ ನೋಡಿ, ಈಗ ನಿಮ್ಗೆ ಅದು ಸ್ಮೆಲ್ ನೋಡಿ ಗೊತ್ತಾಗ್ತದೆ, ಹಸಿ ಸ್ಮೆಲ್ ಬರ್ತಾ ಉಂಟು. ಸ್ವಲ್ಪ ಹೊತ್ತಾದ ನಂತರ ಸ್ಮೆಲ್ ಬೇರೆ ಆಗ್ತದೆ ನೋಡಿ. ಈರುಳ್ಳಿ ಹಾಕ್ತೇನೆ. ಅರ್ಧ ಪ್ಯಾಕೆಟ್ ಪನೀರಿಗೆ ಅರ್ಧ ಈರುಳ್ಳಿ, 2 ಟೊಮೆಟೊ. ಓಕೆ, ಈ ಥರ ಲೆಕ್ಕ ಅಲ್ವಾ? ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಕು. ಈರುಳ್ಳಿ ಅರ್ಧ ಸಾಕು, ಜಾಸ್ತಿ ಬೇಡ. ಇದೀಗ ಒಳ್ಳೆ ಕುದಿತಾ. ಈಗ ಅದು ಬಂದ್ ಮಾಡಿ, ಅದು ಸಾಕು. ಅಲ್ಲಿ ಇರಲಿ ಸ್ವಲ್ಪ ಹೊತ್ತದು, ಮತ್ತೆ ತೆಗೆದು ಹಾಕುವ. ಜಾಸ್ತಿ ಇದು ಮಾಡುದು ನಾರ್ತ್ನವರು, ಪಂಜಾಬಿ ಅವರು. ಅವರ ಮನೆಯಲ್ಲಂತೂ ಡೈಲಿ ಇದ್ದದ್ದುಂಟು. ಅವ್ರದ್ದು ಆಕ್ಚುಲಿ ಪನ್ನೀರ್ ಐಟಮ್ಸ್ ಜಾಸ್ತಿ. ಹೌದು, ಮತ್ತೆ ಅವ್ರ ಮನೆಯಲ್ಲಿ ಮಾಡ್ತಾರೆ ಪನ್ನೀರ್, ಮಾರ್ಕೆಟಿಂದ ತರೋದಿಲ್ಲ, ಮಾಡಿ ಇಡ್ತಾರೆ ಅವರು. ಈಗ ಟೊಮೆಟೊ ಹಾಕ್ತೇನೆ, 2 ಟೊಮೆಟೊ ಹಾಕಿದ್ದೇನೆ. ಹೆಚ್ಚಾಗಿ ನಾರ್ತ್ ಇಂಡಿಯನ್ ರೆಸಿಪೀಸ್ ಅಂದರೆ ಫೇಮಸ್ ಜಾಸ್ತಿ ಇರುವಂಥದ್ದು ಪಂಜಾಬಿ ಡಿಶ್. ಹೌದು. ಸೊ ಯಾವುದೇ ನೀವು ಕೇಳಿ ಅದರಲ್ಲಿ ಚೋಲೆ ಭಟೂರೆ ಆಗಿರ್ಬೋದು, ಅದು ಪಂಜಾಬಿ ಇದು. ಸೊ ಹಾಗೆ ತುಂಬ ರೆಸಿಪೀಸ್ ಇದೆ. ಈಗ ಆಲೂ ಪರಾಠ ಆಗಿರ್ಬೋದು, ಅದೆಲ್ಲ ಹೆಚ್ಚಾಗಿ ಪಂಜಾಬೀಸ್ ಮಾಡುವಂಥದ್ದು. ಸ್ವಲ್ಪ ಸಾಲ್ಟ್ ಹಾಕ್ತೇನೆ, ಸಾಫ್ಟ್ ಆಗಲಿ ಬೇಗ. ಸ್ವಲ್ಪ ಗ್ಯಾಸ್ ಫಾಸ್ಟ್ ಮಾಡ್ತೀನಿ. ಟೊಮ್ಯಾಟೊ ಪೂರ್ತಿ ಮ್ಯಾಶ್ ಆಗಬೇಕು. ಹೌದು, ಸಾಫ್ಟ್ ಆದ ನಂತರ ಎಲ್ಲ ಗ್ರೈಂಡ್ ಮಾಡುವ. ಫಸ್ಟ್ ಆಪ್ಷನ್ ಸಾಫ್ಟ್ ಆಗಿರುವಂಥದ್ದೇ, ಟೊಮೆಟೊ ಹಾಕ್ಬಿಟ್ರೆ ಬೇಗ ಆಗೋಗುತ್ತೆ. ಬಟ್ ಅದು ಹಸಿ ವಾಸನೆ ಇರ್ತದೆ. ಮತ್ತೆ ಆದ್ರೂ ಸಹ ಫ್ರೈ ಮಾಡಬೇಕು, ತುಂಬಾ ಕೆಲಸ, ಮತ್ತೆ ತುಂಬಾ ಕೆಲಸ. ಈಗ ಅದು ನಮ್ಗೆ ಮತ್ತೆ ಜಾಸ್ತಿ ಕೆಲಸ ಇರುವುದಿಲ್ಲ ಹಾಗೆ. ಈಗ ನಾವು ಅದು ಪಾಲಕನ್ನು ತೆಗಿಬೇಕು. ಓಕೆ, ಬೆಂದ ನಂತರ ಇಷ್ಟೇ ಆಯ್ತು ಅಲ್ವಾ? ಕಾಣ್ತಾನೆ ಇಲ್ಲ. ಅದ್ರ ಮೊದಲು ಆ ಬೌಲ್ ಪೂರ್ತಿಯಾಗಿ ಫುಲ್ ಕಾಣೋದೇ ಇಲ್ಲ. ನೀರು ಹಾಕ್ಬೇಕು, ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಬೇಕು. ಈಗ ಇರಲಿ ಇಲ್ಲಿ ಸ್ವಲ್ಪ ಹೊತ್ತು, ನಮ್ಮದು ಟೊಮೆಟೊ ಆಗೋವರೆಗೆ ಅದು ಇರಲಿ. ಅದನ್ನು ತಣ್ಣಗಾಗಲಿ ಅಲ್ಲಿ. ನಾರ್ತ್ ಇಂಡಿಯನ್ ರೆಸಿಪೀಸಲ್ಲಿ ನಿಮ್ಮದು ಫೇವ್ರೆಟ್ ಅಂದರೆ ಫೇವ್ರೆಟ್ ಯಾವುದು? ನಂದು ಇದೆ ಪಾಲಕ್ ಪನ್ನೀರ್. ಭಾರಿ ಇಷ್ಟ. ಓಕೆ, ಯಾವಾಗಲೂ ಅದಾದ್ರೆ ನಿಮ್ಮ ಮನೆಗೆ ಬಂದರೆ ಇರುತ್ತಾ? ಪಾಲಕ್ ಪನ್ನೀರಲ್ಲಿ ಬೇರೆ ಬೇರೆ ಮಾಡ್ತಾ ಇರ್ತೇನೆ. ಪಾಲಕ್ ಪನ್ನೀರ್ ಇಷ್ಟ. ಅದು ಅನ್ನದ ಜೊತೆನೂ ತಿನ್ಬೋದು, ಚಪಾತಿ. ಏನಿಲ್ಲದ್ರೆ ಈಗೂ ಕುತ್ಕೊಂಡು ಪನ್ನೀರ್ ತೆಗೆದು ಪನ್ನೀರ್ ಅಂದ್ರೆ ಆ ಥರ ಇಷ್ಟ ನನಗೆ. ಹಾಗಾದ್ರೆ ಪಾಲಕ್ ಪನ್ನೀರ್ ಅಲ್ಲ, ಪನ್ನೀರ್ ಇಷ್ಟ. ಪನ್ನೀರ್ ಇಷ್ಟ. ಈಗ 1 ಕಾಯಿ ಮೆಣಸು. ಇದು ಸಾಫ್ಟ್ ಆಗಿದೆ, ಗ್ಯಾಸ್ ಆಫ್ ಮಾಡ್ತೇನೆ. ಸ್ವಲ್ಪ ತಣ್ಣಗಾಗಲಿ, ಮತ್ತೆ ನಾವು ಮಿಕ್ಸಿ ಮಾಡಿ. ಬರೀ ಇಷ್ಟೇ, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು. ಈಗ ಮತ್ತೆ ಪಾಲಕ್ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿದ್ರೆ ಮತ್ತೆ ಮಸಾಲೆ ಎಲ್ಲ ನಾವು ಮತ್ತೆ ಹಾಕ್ಲಿಕ್ಕೆ. ಹಾಗೆ ಸಾಫ್ಟ್ ಆಗಿ ಬಂತು, ತಣ್ಣಗಾಗಿದೆ. ಸಾಕು ಇಷ್ಟು ತಣ್ಣಗಾದ್ರೆ. ಈಗ ನಾವು ಇದನ್ನೆಲ್ಲ ಮಿಕ್ಸಿ ಮಾಡಬೇಕು. ತುಂಬಾ ತಣ್ಣಗಾಗಬೇಕು ಅಂತನೂ ಇಲ್ಲ, ಸ್ವಲ್ಪ ಆದ್ರೆ ಸಾಕು. ಇದಕ್ಕೆ ಪಾಲಕ್, ಹೆಲ್ಪ್ ಮಾಡಬೇಕು. ಇದಕ್ಕೆ ಚೂರು ನೀರು ಹಾಕ್ತೇನೆ. ಈಗ ಕ್ಯಾಶ್ಯೂ, ನೀರಿನಲ್ಲಿ ನೆನೆಸಿದಂಥ ಕ್ಯಾಶ್ಯೂ. ಸ್ವಲ್ಪ ನಮಗೆ ದಪ್ಪ ಸಿಗ್ತದೆ, ಟೇಸ್ಟು ಚೆನ್ನಾಗಿ ಬರ್ತದೆ. ಈಗ ಇದನ್ನು ನೀರು ಎಲ್ಲ ಹಾಕಿದ್ರಿ ಡೈರೆಕ್ಟ್, ಇನ್ನು ಫೈನ್ ಪ್ಯೂರೆ. ಹೌದು. ಅಲ್ಲ, ನೆಕ್ಸ್ಟ್ ಇನ್ನು ನಾವು ಸ್ವಲ್ಪ ಗ್ಯಾಸ್ ಆನ್ ಮಾಡಿ, ಮತ್ತೆ ಸ್ವಲ್ಪ ಗೀ ಬೇಕು. ಸೊ ಇದೇ ಕಡಾಯಲ್ಲಿ ಮಾಡ್ಕೊಂಡು ಹೋಗೋದಲ್ಲ? ಅದೇ ಕಡಾಯಲ್ಲಿ ಸ್ವಲ್ಪ ಗೀ ಹಾಕಿ. KC ಅವರ ಪ್ಯೂರ್ ಕೌ ಗೀ ಘಮ ಅಂತೂ
ಇದು ಹಾಕಿದರೆ ಇನ್ನೂ ಒಳ್ಳೆ ಘಮ ಇನ್ನಷ್ಟು ಮೆರುಗುತ್ತೆ. ಸಕಲ ಸಾಕು. ಈಗ ಜೀರಿಗೆ, ಇದಕ್ಕೆ ಒಗ್ಗರಣೆ ಜೀರಿಗೆ ಹಾಕಬೇಕು. ಇದಕ್ಕೆ ಜೀರಿಗೆ ಮಾತ್ರ? ಜೀರಿಗೆ ಒಗ್ಗರಣೆ, ಸಾಸಿವೆ ಹಾಕಬಾರ್ದು. ಅದು ಸಾಸಿವೆ ಮತ್ತು ಜೀರಿಗೆದು ಒಗ್ಗರಣೆದು ಈ ಕಡೆ ಸೌತಲ್ಲಿ ಜಾಸ್ತಿ ಅಲ್ವಾ? ಜೀರಿಗೆ ನಾರ್ತಲ್ಲಿ ಜೀರಿಗೆ ಹಾಕೋದು, ಜೀರಿಗೆ ಮಾತ್ರ, ಸಾಸಿವೆ ಹಾಕೋದಿಲ್ಲ. ಅದೇ ಹೇಳಿದ್ದು ಸೌತಲ್ಲಿ ಸಾಸಿವೆ ಜೀರಿಗೆ. ಅದು ಹಾಗೆ ಇದಕ್ಕೆಲ್ಲ ಜೀರಿಗೆ ಕರಿಬೇವು ಮತ್ತೆ ಒಂದು ತೇಜಪತ್ತ. ಈಗ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆ. ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಹೌದೌದು, ಅದು ಕ್ಯಾಶ್ಯೂ ಹಾಕಿದರೆ ಇನ್ನು ಒಳ್ಳೆ. ಮತ್ತೆ ಫ್ರೈ ಮಾಡಿ ಸ್ವಲ್ಪ ನೀವು ಗ್ರೈಂಡ್ ಮಾಡಿದರೆ ಯಾವಾಗಲೂ ಕ್ರೀಮಿ ಬರ್ತದೆ. ಅದೇ ಸ್ವಲ್ಪ ನೀರು ಕೊಡಿ. ಹಾಕ್ಲಾ? ಇಲ್ಲಿ ಸ್ವಲ್ಪ ಕೈ ಆಡಿಸಿ. ಅದು ನಾವು ಕ್ಯಾಶ್ಯೂ ಹಾಕಿದ್ರಿಂದ ಅದು ಪಕ್ಕ ತಳ ಹಿಡಿಯುತ್ತದೆ. ನೀರು ಹಾಕ್ತೇನೆ, ಉಪ್ಪು ಹಾಕ್ತೇನೆ ನೋಡಿ. ಆಗ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ, ಇನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗ್ತಾ ಇದ್ರೆ ಆಯಿತು. ಹಾಕೊಂಡು ಹೋಗ್ಬೇಕು. ಸೊ ಸಾಧಾರಣ ನೀವು ಉಪ್ಪು ಹಾಕುವಾಗ ಎಷ್ಟು ಸರಿ ಹಾಕ್ತೀರಿ? ಹೆದರಿಕೆ ಆಗ್ತದೆ ಅಂತ ನಿಮಗೆಲ್ಲ ತಿನ್ಲಿಕ್ಕೆ ಆಗ್ತದೆ. ಸ್ವಲ್ಪ ಕರೆಕ್ಟಾಗಿ ಬರ್ತದೆ. ಕರೆಕ್ಟ್ ಇರ್ತದೆ. ಅದು ಫಸ್ಟ್ ಇದು ಏನು ಟೊಮೆಟೊ ಬೇಯುವಾಗ ಹಾಕಿದ್ರಿ, ಸೊ ಸೊಪ್ಪಿಗೆ ಹಾಕಿದ್ರಿ, ಸೊ ಈಗ ಮತ್ತೆ ಪುನಃ ಲಾಸ್ಟಿಗೆ ಬೇಕಾದರೆ ಮತ್ತೆ ಪುನಃ ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಬೇಕು, ಗರಂ ಮಸಾಲ. ಧನಿಯಾ ಪೌಡರ್ ಬದಲು ಈ ಕೊತ್ತಂಬರಿ ಸೊಪ್ಪನ್ನ ನಾವು ಗ್ರೈಂಡ್ ಮಾಡಿದ್ರು ಹಾಕ್ತದ ಅಥವಾ ಪೌಡರ್ ಬೇಕಾಗ? ಅದನ್ನು ಹಾಕ್ತಾರೆ, ಮಾತ್ರ ನಾವು ಸ್ವಲ್ಪ ಆದ್ರೂ ಇದು ಬೇಕೆ, ಧನಿಯಾ ಪುಡಿ ಬೇಕೆ ನಮ್ಗೆ. ಅಂದ್ರೆ ಇದ್ರಲ್ಲಿ ನಾವು ಬೇರೆ ಎಂತ ಮಸಾಲ ಅಷ್ಟು ಹಾಕುದಿಲ್ಲ, ಗರಂ ಮಸಾಲ ಸ್ವಲ್ಪ ಹಾಕೋದು. ಸರಿ, ನಾನು ಕೈ ಆಡಿಸ್ತೀನಿ ಇದ್ರಲ್ಲಿ. ಸ್ವಲ್ಪ ಗರಂ ಮಸಾಲ 1/4 ಸ್ಪೂನು ಬೇಡ, ಯಾಕೆಂದ್ರೆ ಇದು ಮನೆಯಲ್ಲಿ ಮಾಡಿರುವಂಥದ್ದು. ಒಳ್ಳೆ ನೋಡ್ತಾ ಇರುವಾಗ ಗೊತ್ತಾಗ್ತದೆ. ಹೌದು, ಜಾಸ್ತಿ ಬೇಕಂತ ಇಲ್ಲ, ಅದು ಸ್ವಲ್ಪ ಸಾಕಾಗ್ತದೆ. ಸೊ ಗರಂ ಮಸಾಲ ಮಾಡುವಾಗ ಏನೆಲ್ಲ ಹಾಕಿದಿರಿ? ಅದಕ್ಕೆ ಏನೆಲ್ಲ ಸೀಕ್ರೆಟ್ ಇನ್ನೊಮ್ಮೆ ಅದು ಮಾಡುವಾಗ ಹೇಳ್ತೇನೆ. ಏನೆಲ್ಲ ಸೀಕ್ರೆಟ್, ಎಷ್ಟು ಟಿಪ್ಸ್ ಹೇಳ್ತೀನಿ ಅದೆಲ್ಲ ಹೇಳಬೇಕು. ಕರಿಮೆಣಸು, ಲವಂಗ, ಚಕ್ಕೆ ಮತ್ತೆ ಏಲಕ್ಕಿ, ಅದು ಪ್ರಮಾಣ ಉಂಟು, ಜಾಸ್ತಿ ಕಡಿಮೆ ಎಲ್ಲ. ಏಲಕ್ಕಿ ಎಲ್ಲ ಜಾಸ್ತಿ ಅದರಲ್ಲಿ ಅಡಗಿಸಿಟ್ರಿ, ಅದು ಏಲಕ್ಕಿ ಎಲ್ಲ ಜಾಸ್ತಿ ಆಗಿದ್ರೆ ಅದರದ್ದೇ ಜಾಸ್ತಿ ಬರ್ತದೆ. ಈಗ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ನಿಮ್ಮ ಹತ್ರ ಮೆಲ್ಲಿ ಕೇಳಿದ್ರೆ ಹೇಳಲ್ಲ, ಸ್ವಲ್ಪ ಜೋರು ಮಾಡಿದ್ರೆ ಹೇಳ್ತೀರ. ನಾವು ಕ್ಯಾಶ್ಯೂ ಹಾಕಿದ್ರಿಂದ ನೋಡಿ ದಪ್ಪ 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 ನಮಗೆ ಸಿಗ್ತದೆ. ಆ ಎಕ್ಸ್ಟ್ರಾ ಸ್ವೀಟ್ನೆಸ್ ಇಲ್ಲದ್ರೆ ಏನಾದರೂ ಶುಗರ್ ಎಲ್ಲ ಹಾಕಬೇಕಾಗುತ್ತೆ, ಅದು ಬೇಕಾಗಿಲ್ಲ ಕ್ಯಾಶ್ಯೂ ಹಾಕಿದ್ರೆ. ಈಗ ನಮ್ಮದು ಪನ್ನೀರ್ ಇದನ್ನೇನು ಫ್ರೈ ಮಾಡೋ ಇಲ್ಲ, ಎಂತ ಬೇಡ, ಇದರಲ್ಲೇ ಬೇಯಬೇಕು ಅದು. ಕೆಲವೊಂದು ತುಪ್ಪದಲ್ಲಿ ಹಾಗೆ ಫ್ರೈ ಮಾಡಿ ಹಾಕ್ತಾರೆ. ನಾವು ಗೀ ಮಸಾಲೆ ಎಲ್ಲ ಮಾಡಬೇಕಾದ್ರೆ ಫ್ರೈ ಮಾಡಿ ಹಾಕ್ತೀವಿ, ಇದಕ್ಕೆ ಆದ್ರೆ ಫ್ರೈ ಮಾಡೋದಿಲ್ಲ. ಕೆಲವರು ಮಾಡ್ತಾರೆ, ಮಾಡೋದಿಲ್ಲ ಅಂತ ಇಲ್ಲ, ಬಟ್ ನಾನು ಈ ರೀತಿ ಮಾಡೋದು ಪ್ಲೇನ್ ಹಾಗೆ. ಹೌದು. ಯಾವುದು ಟೇಸ್ಟ್ ಹೆಚ್ಚು ನೀವು ತಿಂದಿರುವ ಪ್ರಕಾರ? ನನಗೆ ಅಂದ್ರೆ ಇದು ಒಳ್ಳೇದಾಗುದು, ಅದಕ್ಕೆ ಮಾಡ್ತಾ ಇದ್ದೆ. ಹೌದು, ನನಗೆ ಇದೇ ಇಷ್ಟ. ಹೀಗೆ ನಾನು ತುಂಬ ಇದಕ್ಕೆ ಪನ್ನೀರ್ ಫ್ರೈ ಮಾಡೋದಿಲ್ಲ, ಗೀ ಮಸಾಲ ಗೀ ರೋಸ್ಟ್ ಮಾಡೋದಕ್ಕೆ ಮಾತ್ರ ಗೀಯಲ್ಲಿ ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಗ್ಯಾಸ್ ಸ್ಲೋ ಇರಲಿ. ನಾವು ಸ್ವಲ್ಪ ಬೇಗ ಬೇಗ ಕುಕ್ಕಿಂಗ್ ಮಾಡೋರು ಈ ಥರ. ಅಂದರೆ ಆ್ಯಕ್ಚುಲಿ ಸ್ಲೋ ಕುಕ್ಕಿಂಗ್ ಇಸ್ ವೆರಿ ಗುಡ್, ಯಾಕೆ ಅಂತ ಹೇಳಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈಗ ಅರ್ಜೆಂಟ್ ಇರುವವ್ರಿಗೆ ಈ ಥರ ಮಾಡುವಾಗ ನಾವು ಸ್ವಲ್ಪ ಪದೇ ಕೈ, ನಾನು ಜಾಸ್ತಿ ಮಾಡೋದು ನೀವು ಕಮ್ಮಿ ಮಾಡೋದು, ನಾನು ಜಾಸ್ತಿ ಮಾಡೋದು ನೀವು ಕಮ್ಮಿ ಮಾಡೋದು, ಫಾಸ್ಟ್ ಆ್ಯಂಡ್ ಸ್ಲೋ ಎರಡೂ ಇದೆ ಇಲ್ಲಿ. ಈಗ ನಾನು ಫಾಸ್ಟ್ ಇಟ್ಟೆ, ಈಗ ರಪಕ್ಕ ಮಾಡಿ ಓಡುವ. ಮತ್ತೆ ನನಗೆ ಹಸಿವಾಗ್ತಾ ಇದೆ, ಮಧ್ಯಾಹ್ನದ ಹೊತ್ತು ನೀವು ಈ ತರ ಸ್ಲೋ ನೋಡ್ತಾ ಅದರಲ್ಲೂ ಕೂಡ ಹಾಗೆ ವಿಷಯ ಪನ್ನೀರ್ ನೋಡ್ತಾ ಇದ್ದೀನಿ, ಈ ಕಡೆ ನೀವು ಸ್ಲೋ ಮಾಡಿದ್ರೆ
ಹಾಗೆ ಇದು ನೋಡಿ ಈಗ ಆಗ್ತಾ ಬಂತು. ಪನ್ನೀರನ್ನು ಆ ಬಿಸಿಗೆ ಅದು ಕರೆಕ್ಟಾಗಿ ಸಾಫ್ಟಾಗಿ ಬೆಂದು ಬರ್ತದೆ. ಓಕೆ, ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಸರಿ, ಆಯ್ತು, ರೆಡಿ ರೆಡಿ. ಡನ್. ಸೊ ಸರ್ವ್ ಮಾಡೋಣ. ಸರ್ವ್ ಮಾಡು. ತಗೊಳ್ಳಿ. ಸೊ ಪೂರಿ ಸಹ ಮಾಡಿ ತಂದಿದ್ದೀನಿ. ಸರ್ವ್ ಮಾಡುವ. ಬಿಸಿ ಬಿಸಿಯಾದ ಪಾಲಕ್ ಪನ್ನೀರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಪೂರಿ ಬೇರೆ ಇದೆ. ಸೊ ಈ ಥರ ಕಾಂಪೊನೆಂಟ್ಸ್ ಏನಾದರೂ ಸೈಡ್ಗೆ ಬೇಕು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದ್ದು ಪಾಲಕ್ ಪನ್ನೀರ್, ಅದ್ರ ಜೊತೆಗೆ ಪೂರಿ ಕಾಂಪ್ಲಿಮೆಂಟ್ರಿಯಾಗಿ ನನಗೆ ಸಿಕ್ಕಿದೆ. ಸೊ ಇದು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಾಲಕ್ ಪನ್ನೀರ್ ತಯಾರಿಸುವ ವಿಧಾನ: ಮೊದಲು ಪಾಲಕ್ ಸೊಪ್ಪನ್ನು ಸ್ವಲ್ಪ ಉಪ್ಪು ಹಾಕಿ ಬಿಸಿ ನೀರಿನಲ್ಲಿ ಬೇಯಿಸಿ ಸೋಸಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದು ತಣ್ಣಗಾದ ನಂತರ ಪಾಲಕ್ ಸೊಪ್ಪು, ನೀರಿನಲ್ಲಿ ನೆನೆಸಿದ ಗೋಡಂಬಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು, ರುಚಿಗೆ ಅನುಸಾರವಾಗಿ ಉಪ್ಪು, ಅರಿಶಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಪನ್ನೀರನ್ನು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಪಾಲಕ್ ಪನ್ನೀರ್ ಪೂರಿಯೊಂದಿಗೆ ಸವಿಯಲು ಸಿದ್ಧ. ಸೊ ಬಿಸಿಯಾದಂಥ ಪಾಲಕ್ ಪನ್ನೀರ್ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಕೂಡ ಪನ್ನೀರಿಂದಾನೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ, ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೋರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಪನ್ನೀರಿಂದ ಇನ್ನೊಂದು ರೆಸಿಪಿ. ಯಾವ ರೆಸಿಪಿ ಬನ್ನಿ ಮೇಡಮ್, ಈಗ ಯಾವ ರೆಸಿಪಿ? ಈಗ ಪನ್ನೀರ್ ಗೀ ಮಸಾಲ. ಪನ್ನೀರ್ ಗೀ ಮಸಾಲ, ಗೀ ರೋಸ್ಟ್ ಅಲ್ಲ, ಗೀ ರೋಸ್ಟ್ ಥರನೇ ಗೀ ಮಸಾಲ. ಸ್ವಲ್ಪ ಮಸಾಲ ಮಾಡುವ, ಪೂರಿ ಚಪಾತಿಗೆ ಊಟಕ್ಕೆಲ್ಲ ಆಗ್ತದೆ. ಗೀ ರೋಸ್ಟ್ ಆದರೆ ಸ್ವಲ್ಪ ತಿನ್ಬೇಕಲ್ಲ, ಪುನಃ ಅನ್ನಕ್ಕೆ ಸಾರು ಮಾಡಬೇಕು, ಕಷ್ಟ ಯಾಕೆ, ಎರಡೆರಡು ಯಾಕೆ ಮಾಡಬೇಕು, ಒಂದರಲ್ಲೇ ಅಡ್ಜಸ್ಟ್ ಮಾಡುವಂತ. ಸರಿ, ಸ್ಟಾರ್ಟ್ ಮಾಡುವ. ಮಾಡುವ. ಎಸ್ ಮಾಡೋದು. ಕಡೆ ನಾವು ಫಸ್ಟಿಗೆ ಪನ್ನೀರ್ ಫ್ರೈ ಮಾಡಬೇಕು. ಇದಕ್ಕೆ ಒಂದೇ ಕಡಾಯಿಯ 1 ಪಾಟ್ ಒಂದೇ ಕಡೆ ರೆಸಿಪಿ. ಓಕೆ, ಇದು ನಮಗೆ ಗೀ ಮಸಾಲ. ಗೀ ಮಸಾಲ ಅಂದರೆ ಗೀ ಹಾಕ್ಬೇಕು, ಗೀ ಬೇಕು, ಗೊತ್ತಿದೆ ನನಗೆ ಸಹ. ಸೊ KC ಪ್ಯೂರ್ ಘೀ, ಒಳ್ಳೆ ಅರೋಮ ಕೂಡ ಬರುತ್ತೆ. ನಿಮ್ಮ ರೆಸಿಪಿ ಟೇಸ್ಟಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇದರಿಂದ. ಪನ್ನೀರ್ ಹಾಕ್ತೇನೆ. ಇದು ಫ್ರೈ ಮಾಡುವ ನಾವು ಈಗ. ಗೀಯಲ್ಲಿ ಫ್ರೈ ಮಾಡಿದರೆ ಗೀ ರೋಸ್ಟ್ ಮಸಾಲ ಇನ್ನೂ ಚೆನ್ನಾಗಿ ಬರುತ್ತೆ. ನಿಮಗೆ ಜೋರು ಹಸಿ ಹೋಗ್ತಿದೆಯಲ್ಲ, ಈಗ ಬೇಗ ಬೇಗ ಮಾಡಿ ಮುಗಿಸುವ. ಮತ್ತೆ ಇಷ್ಟೊಳ್ಳೆ ಅರೋಮ ಬರ್ತಾ ಇರುವಾಗ ಹಸಿವು ಮತ್ತೆ ದುಪ್ಪಟ್ಟ ಆಗದೆ ನಿಮಗೆ ಟಿಕ್ಕಾ ಮಸಾಲ ಮಾಡೋಕ್ಕೆ ಬರುತ್ತಾ? ಪನ್ನೀರ್ ಟಿಕ್ಕಾ ಮಸಾಲ ಮಾಡಬೇಕಂತ ಇದ್ದೇನೆ, ಇಷ್ಟರ ತನಕ ಮಾಡಿಲ್ಲ. ಬೇಗ ಕಲೀರಿ, ಆಮೇಲೆ ಬಂದು ಕಲೀರಿ. ಕಲಿತೇನೆ. ಪನ್ನೀರಲ್ಲಿ ತುಂಬ ಐಟಮ್ ಮಾಡ್ತೇನೆ. ಇಷ್ಟ ಅಂತ ಹೇಳಿದ್ಮೇಲೆ ಅದೆಲ್ಲ ಕಲಿಬೇಕಪ್ಪ. ಟಿಕ್ಕ ಮಸಾಲ ಅಂದರೆ ಟಿಕ್ಕ ಬರ್ತದೆ. ಟಿಕ್ಕ ಸ್ವಲ್ಪ ದೂರ ನಮಗೆ, ಯಾಕೆ? ಖಾರ ಸ್ವಲ್ಪ ದೂರ. ಹಾಗೆ ಟಿಕ್ಕ ಮಸಾಲ ಅಂದರೆ ಟಿಕ್ಕ ಇರಲೇಬೇಕು ತಾನೆ. ಇದರಲ್ಲಿ ಪನ್ನೀರ್ ಅಂದರೆ ಖಾರ ಟಿಕ್ಕದ ಅರ್ಥ ಖಾರ. ಟಿಕ್ಕಾ ಟಿಕ್ಕ
ಓ ಹಾಗೋ. ಇದರಲ್ಲಿ ಆ್ಯಕ್ಚುಲಿ ಕೆಲವೊಂದು ಪನ್ನೀರಲ್ಲಿ ಏನಂದರೆ ಜಸ್ಟ್ ನಾವು ಅರಿಶಿನ, ಮೆಣಸಿನ ಹುಡಿ, ಉಪ್ಪು ಅಷ್ಟು ಹಾಕಿ ಫ್ರೈ ಮಾಡಿ ತಿಂತೀನಿ. ಬೇರೆ ತಿಂತೀರಿ ನೀವು? ನಾನು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿಗಿಂತ ಜಾಸ್ತಿ ನಿಮ್ಮ ಹತ್ರ ಎಲ್ಲ ಅಡುಗೆ ಸಿಗ್ಬೇಕಂತ. ಹೌದು, ಅವ್ರಿಗಿಂತ ಕಡೆ ನಿಜವಾಗಿ ಆ ಸ್ವೀಟ್ ಎಲ್ಲ ಅಂತ ಇದ್ರೆ ಬೆಳಿಗ್ಗೆ ಫ್ರಿಜ್ಜಲ್ಲಿ ಮಗ ನೋಡ್ಕೊಂಡು ಹೋದ್ರೆ ಸಂಜೆ ಬರುವಾಗ ಇರುವುದಿಲ್ಲ. ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಇನ್ನು ನಾನು ಅಡಗಿಸಿಡ್ತೇನೆ, ಬೆಳಿಗ್ಗೆ ನೋಡಿದ್ದು ಸಂಜೆ ಬರುವಾಗ ಇರುವುದಿಲ್ಲ. ನೋಡಿ, ಇದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಯಿತು. ಇನ್ನು ಸ್ವಲ್ಪ ಚೇಂಜ್ ಆದರೆ ಸಾಕು, ಜಾಸ್ತಿ ಬೇಡ. ಬ್ರೌನ್ ಬಂದ್ರೆ ಸ್ವಲ್ಪ ಸ್ವಲ್ಪ, ಜಾಸ್ತಿ ಏನು ಬೇಡ. ನಿಮ್ಮ ಮನೆಯಲ್ಲಿ ಬೆಸ್ಟ್ ಕ್ರಿಟಿಕ್ ಯಾರು? ನೀವು ಅಡುಗೆ ಮಾಡಿದ್ದು ಹೀಗಾಗಿದೆ ಹಾಗಾಗಿದೆ ಪರ್ಫೆಕ್ಟಾಗಿ ಹೇಳೋಂಥವ್ರು ಯಾರು? ಅದು ಯಾರು ಹೇಳುದಿಲ್ಲ, ಅವರ ಮುಖ ನೋಡುವಾಗನೇ ಗೊತ್ತಾಗ್ತದೆ ಪರ್ಫೆಕ್ಟ್ ಆಗಿದೆ ಇಲ್ಲ. ಆದರೂ ನನ್ನ ಸಣ್ಣ ಮಗ ಅಂತೂ ತುಂಬ ಒಳ್ಳೇದು ಯಾವುದಾದ್ರೂ ಆದರೆ ಅರ್ಧದಲ್ಲಿ ಊಟ ಬಿಟ್ಟು ಅಮ್ಮ ಸೂಪರ್ ಆತಂಡವ ಹೇಳ್ತಾನೆ. ಹೌದಾ? ಆಗಿಲ್ಲ ತಾಯಂದ್ರಿಗೆ ಆಕ್ಚುಲಿ ಆ ಥರ ಹೇಳಿದ್ರೆ ನಾನು ದೊಡ್ಡ ಅವಾರ್ಡ್ ಕೊಡ್ತೀನಿ. ಹೌದೌದು, ಯಾರಾದ್ರೂ ತಿಂದು ತಾಯಂದ್ರೆ ಅಂತಲ್ಲ, ಯಾರಿಗೆ ಅಡಿಗೆ ಮಾಡಿದವರಿಗೆ ಹೌದೌದು ನೀವು ಈ ತರ ಮಾಡಿದಿರಿ ಅಂತ ಒಂದು ಹೇಳಿದ್ರೆ ತುಂಬಾ ಖುಷಿಯೇ ಬೇರೆ. ಅದು ಸರಿ ಆಗಿಲ್ಲ ಅಂದ್ರೆ ಎಂತ ಹೇಳುದಿಲ್ಲ, ಮುಖದಲ್ಲೇ ಗೊತ್ತಾಗ್ತದೆ. ಈಗ ನಮ್ಗೆ ಇದಕ್ಕೆ ಇನ್ನು ತುಪ್ಪ ಬೇಕು. ಓಕೆ, ಘೀ ಮಸಾಲ ಅಂತ ಹೇಳಿದ ಮೇಲೆ ಘೀ ಬೇಕೇ ಬೇಕು. ಸಾಕಾ? ಈಗ ಇದಕ್ಕೆ ಕರಿಬೇವು, ಇದಕ್ಕೆ ಮಾತ್ರ ನಾನು ಸಾಸಿವೆ ಒಗ್ಗರಣೆ ಹಾಕ್ತಾ ಇದ್ದೇನೆ. ಯಾಕಂದರೆ ಇದು ನಮಗೆ ರೆಡ್ ಮಸಾಲ ಸಿಗ್ತದೆ ಅಲ್ವಾ. ಸೊ ನಾವು ಇದಕ್ಕೆ ಈಗ ನಾನಾವರದ್ದು ಗೀ ಮಸಾಲ ಹಾಕಬೇಕು. ಸೊ ಈಗ ಸ್ವಲ್ಪ ಗೀ ರೋಸ್ಟ್ ಮಸಾಲ ಅದು ಭಾರಿ ಒಳ್ಳೆಯದುಂಟು, ಅದು ಹಾಕ್ತೇನೆ. ಈಗ ಒಂದು 2 ಚಿಲ್ಲಿ ಕಟ್ ಮಾಡಿದ್ದು ಒಣಮೆಣಸು, ಇದು ಸ್ವಲ್ಪ ಫ್ರೈ ಆಗಲಿ. ಇದು ಒಗ್ಗರಣೆ, ಅದಕ್ಕೆ ಒಂದು ತೇಜ್ಪತ್ತ. ಓಕೆ, ಈಗ ಅದಕ್ಕೇನೆ ಒಂದು ಈರುಳ್ಳಿ, ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿದ್ದೇನೆ, ತುಂಬ ಸಣ್ಣಗೆ ಕಟ್ ಮಾಡಬೇಕು ಅದು. ಮತ್ತು ಇದಕ್ಕೆ ಬೇಕಂತ ಅನಿಸಿದರೆ ನೀವು ಬೆಳ್ಳುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ, ಬಟ್ ಬೆಳ್ಳುಳ್ಳಿ ಹಾಕ್ಬೋದು ಸಣ್ಣ ಸಣ್ಣದು ಕಟ್ ಮಾಡಿ, ಒಳ್ಳೆ ಆಗ್ತದೆ. ಈಗ ಇದೊಂದು ಪ್ರಶ್ನೆ ನನಗಿದ್ರದ್ದು ಇನ್ಫಾರ್ಮೇಶನ್ ಇಲ್ಲ ಕರೆಕ್ಟಾಗಿ, ನನಗೆ ಡೌಟ್ ಇದೆ ಹಾಗೆ. ಈಗ ಚಿಕನ್ನಿಗೆ ಆದರೆ ನಾವು ತುಂಬ ಈರುಳ್ಳಿ ಹಾಕಿದರೆ ಒಳ್ಳೆಯದು ಹೇಳ್ತಾರೆ, ನೋಡಿ ಟೇಸ್ಟ್ ಜಾಸ್ತಿ ಬರ್ತದೆ. ಪನ್ನೀರಿಗೆ ಹೇಗೆ? ಪನ್ನೀರಿಗೆ ಬೇಡ, ಹಾಕಬಾರ್ದು. ಯಾಕಂದರೆ ಚಿಕನ್ನಿಗೆ ತುಂಬ ಬೇಕು. ಇದು ಪನ್ನೀರ್ ಅಂದರೆ ಸ್ವಲ್ಪನು, ಮತ್ತೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಲ್ಲ, ಇದು ಲೈಟ್ ಆಗಿರ್ತದಲ್ಲ. ಚಿಕನ್ ಅಂದ್ರೆ ಸ್ಟ್ರಾಂಗ್, ಅದು ಅದಕ್ಕೆ ಎಷ್ಟು ನೀವು ಈರುಳ್ಳಿ ಹಾಕ್ತೀರಾ ಅಷ್ಟು ಅದು ಹೇಳ್ಕೊಳ್ತದೆ ಅಂತ. ಹಾಗೆ ಇದಕ್ಕೆ ಜಾಸ್ತಿ ಬೇಡ. ಅಂದ್ರೆ ಜಾಸ್ತಿ ಆದ ತಕ್ಷಣ ನಮ್ಗೆ ಈರುಳ್ಳಿದ್ದೇ ಘಮ ಕೊಡ್ತದೆ. ಚಿಕನ್ ಆದ್ರೆ ಹೇಳ್ಕೊಳ್ತದೆ ಅದು ಈರುಳ್ಳಿದ್ದು ಘಮ ಎಲ್ಲ. ಓಕೆ, ಸೊ ಇದು ಯಾವಾಗಲೂ ನನಗಿತ್ತು. ಅಂದರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾ ಬೇಡವಾ, ಹಾಕ್ಬೇಕಾ ಬೇಡವಾ? ಬೇಡ, ಹಾಕ್ಬೇಡಿ. ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಉಪ್ಪು ಹಾಕ್ತೇನೆ, ಸ್ವಲ್ಪ ಸಾಫ್ಟ್ ಆಗಲಿ ಬೇಗ. ಮತ್ತು ಗ್ಯಾಸ್ ಕೂಡ ಸ್ವಲ್ಪ ಫಾಸ್ಟ್ ಮಾಡಿದೆ. ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿದ್ರಿಂದ ಬೇಗ ಫ್ರೈ ಆಗ್ತದೆ ಅದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ, 1 ಸ್ಪೂನು ಸಾಕು. ಈಗ ನಮಗೆ ನಾನಾವರ ಚಿಕನ್ ಗೀ ರೋಸ್ಟ್ ಮಸಾಲ ಬೇಕು. ಚಿಕನ್ ಗೀ ರೋಸ್ಟ್ ಮಸಾಲ ಹಾಕ್ಲಾ? ಹಾಕಿ, ಒಂದೂವರೆ ಸ್ಪೂನಷ್ಟು ಹಾಕಿ. ಹಾಕ್ಲಾ ನೋಡಿ, ಸಾಕು ಸಾಕು. ಈಗ ಸ್ವಲ್ಪ ನೀರು ಬೇಕು, ನೀರು ಹಾಕ್ಬೇಕು ಇದಕ್ಕೆ. ನೋಡ್ಕೊಳ್ಳಿ, ಹಾಕಿ ಹಾಕಿ. ಹಾಂ, ಸಾಕು ಸಾಕು. ಸ್ವಲ್ಪ ಉಪ್ಪು ಹಾಕ್ತೇನೆ, ಆಗ ಸ್ವಲ್ಪ ಹಾಕಿದೆ. ಈಗ ಸ್ವಲ್ಪ ಹಾಕ್ತೀನಿ.
ಸ್ವಲ್ಪ ಅರಸಿನ ಹಾಕುವ. ಓಕೆ. ಬೆಲ್ಲ 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 ಹಾಕಬೇಕು. ಹೌದು, ಬೆಲ್ಲ ಹಾಕಿ ಸ್ವಲ್ಪ ಟೇಸ್ಟ್ ಒಳ್ಳೆ ಬರ್ತದೆ. ಹಾಂ. ಸೊ ಇದು ಚಪಾತಿಗೆ ಇದಕ್ಕೆಲ್ಲ ಚಪಾತಿ, ಪೂರಿ, ಅನ್ನದ ಜೊತೆನೂ. ಈಗ ಇದಕ್ಕೆ ಇನ್ನೊಂದು ಮೊಸರು ಹಾಕಬೇಕು, ಒಂದು 2-3 ಸ್ಪೂನ್ ಆಗುವಷ್ಟು. ಓಕೆ. ನಾವಿದಕ್ಕೆ ಟೊಮೆಟೊ, ಹುಣಸೆ ರಸ ಎಂತ ಹಾಕಿಲ್ಲ ನೋಡಿ. ಅದಕ್ಕೆ ನಮಗೆ ಮೊಸರು ಟೇಸ್ಟು ಒಳ್ಳೆ ಬರ್ತದೆ. ಈಗ ಪನ್ನೀರ್ ಫ್ರೈ ಮಾಡಿದಂಥ ಪನ್ನೀರನ್ನು ನಾವು ಅದಕ್ಕೆ ಹಾಕುವ. ಈಗ ಕೊತ್ತಂಬರಿ ಸೊಪ್ಪು, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್ ಕೊಟ್ಟ. ಸೊ ನೋಡ್ತಾ ಇರುವಾಗ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ ಹಾಗೆ ಕಾಣ್ತಾ ಇದೆ. ಪನ್ನೀರ್ ಫ್ರೈ ಮಾಡಿದ್ದೇವೆ. ಸೊ ಜಾಸ್ತಿ ಹೊತ್ತೇನು ಬೇಡ, ಒಂದು ಕುದಿ ಬಂದರೆ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ರೆಡಿ, ಗೀ ಮಸಾಲ ರೆಡಿ. ನಾನು ಕೂಡ ಕಾಯ್ತಾ ಇದ್ದೀನಿ, ಸರ್ವ್ ಮಾಡಿ. ಬಿಸಿ ಬಿಸಿಯಾದ ಪನ್ನೀರ್ ಗೀ ಮಸಾಲ ರೆಡಿ. ಥ್ಯಾಂಕ್ ಯು ಸೋ ಮಚ್. ಹಾಂ, ಒಳ್ಳೆ ಆರೋಮ್ಯಾಟಿಕ್, ಒಳ್ಳೆ ಘಮ ಬರ್ತಾ ಇದೆ. ಈ ಘಮ ಬರ್ತಾ ಇರುವಾಗ ತಿಂದೇ ಬಿಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನಾನಾ ಮಸಾಲರವರ ಚಿಕನ್ ಘೀ ರೋಸ್ಟ್ ಮಸಾಲ ಹಾಕಿ ಮಾಡಿದ್ದಾರೆ, ಪನ್ನೀರ್ ಘೀ ಮಸಾಲ. ಒಳ್ಳೆ ಆರೋಮ್ಯಾಟಿಕ್, ಒಳ್ಳೆ ಘಮ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪನ್ನೀರ್ ಘೀ ಮಸಾಲ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಪನ್ನೀರನ್ನು ಹುರಿದಿಟ್ಟುಕೊಳ್ಳಿ. ನಂತರ ಇನ್ನಷ್ಟು ತುಪ್ಪ ಹಾಕಿ ಕರಿಬೇವು, ಸಾಸಿವೆ, ಒಣಮೆಣಸು, ಪುಲಾವ್ ಎಲೆ, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ರುಚಿಗೆ ಅನುಸಾರವಾಗಿ ಉಪ್ಪು, ಘೀ ರೋಸ್ಟ್ ಮಸಾಲ ಪುಡಿ ಹಾಕಿ ಹುರಿದು ಸ್ವಲ್ಪ ನೀರು, ಅರಶಿನ ಪುಡಿ, ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ 3-4 ಚಮಚದಷ್ಟು ಮೊಸರು, ಹುರಿದಿಟ್ಟ ಪನ್ನೀರ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಘಮಿಸುವ ಪನ್ನೀರ್ ಘೀ ಮಸಾಲ ರೆಡಿ. ಎಸ್ ಮೇಡಮ್, ಸೊ ಪನ್ನೀರ್ ಐಟಮ್ 2 ಕೂಡ. ಫಸ್ಟ್ ಇದು ತಣ್ಣಗಾಗೋ ಮುಂಚೆ ಇದನ್ನು ಟೇಸ್ಟ್ ಮಾಡೋಣ. ತಗೊಳ್ಳಿ. ಪೂರಿ ಬೇರೆ ಇಟ್ಟಿದ್ದೀರಿ, ತಗೊಳ್ಳಿ ಮೇಡಮ್. ಸೊ ನನಗೆ ಪೂರಿ ಬೇಡ, ಪೂರಿ ಜೊತೆಗೆ ಆಮೇಲೆ ಆರಾಮ್ಸೆ ಪ್ರೋಗ್ರಾಮ್ ಮುಗಿಸಿ ಮತ್ತೆ ತಿಂತೀನಿ. ವಾರವಾ ಮೊಸಮ್ ಟ್ಯಾಂಗಿ. ಆ್ಯಕ್ಚುಲಿ ಪಾಲಕ್ ಸ್ವಲ್ಪ ಅದು ಕೂಡ ಇದು ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಇರುತ್ತೆ. ಹೌದೌದು. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ಟೊಮ್ಯಾಟೊ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸೋದಕ್ಕೆ, ಮಕ್ಕಳಿಗೆ ಯಾಕೆ ದೊಡ್ಡವ್ರಿಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿದೆ. ನಾವು ತಿಂದು ಉಳಿದು. ಸೊ ಚಿಕ್ಕ ಮಗು ಇಲ್ಲೇ ಇದ್ದಾರೆ ಒಬ್ರು. ಇದು ಟೇಸ್ಟ್ ನೋಡೋಣ. ಸೂಪರ್, ಆಸಮ್. ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿದೆ. ನೀವು ಆ ಸ್ವೀಟ್ ಸ್ವಲ್ಪ ಟೇಸ್ಟ್ ಇದೆ, ಬೆಲ್ಲ ಹಾಕಿ ಸೂಪರ್. ಸೊ ರೆಸ್ಟೋರೆಂಟ್ದು ಅದೆಲ್ಲ ಅಲ್ಲಿ ಹೋಗಿ ಯಾಕೆ ತಿನ್ನಬೇಕು, ಮನೆಯಲ್ಲಿ ಇಷ್ಟೊಳ್ಳೆ ಮಾಡುವಾಗ. ಹೌದು, ತುಂಬ ಟೇಸ್ಟಿಯಾಗಿದೆ. ವೆರಿ 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 ಟೇಸ್ಟಿ. ಸೊ ಇದಂತೂ ಫಸ್ಟ್. ಇದೆರಡಿಗೆ ಕಂಪೇರ್ ಮಾಡುವಾಗ ನಿಮ್ಮದು ಫೇವ್ರೆಟ್ ಇದಾಗಿರ್ಬೋದು. ಇದು ಬೇಗ ಖಾಲಿ ಆಗುತ್ತೆ. ತುಂಬ ಟೇಸ್ಟಿಯಾಗಿದೆ. ನಾನಾ ಮಸಾಲ ನನಗೆ ಬರ್ತೈತಾ? ಹಾಂ ನೋಡಿ, ಒಳ್ಳೆ ಟೇಸ್ಟ್ ಇದೆಲ್ಲ, ಭಾರಿ ಟೇಸ್ಟ್ ಬಂದಿದೆ. ಸೂಪರ್ ಮೇಡಮ್. 2 ರೆಸಿಪಿ ಕೂಡ ಮೌತ್ ವಾಟ್ರಿಂಗ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಹಾಗೆಯೇ ಸೊ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಅವಲಕ್ಕಿ. ಸೊ ನಾನಾ ಮಸಾಲದು ಒಳ್ಳೆ ಮಸಾಲ ಅಂದರೆ ಘೀ ರೋಸ್ಟ್ ಮಸಾಲ ಹಾಕಿ ರೆಸಿಪಿ ರೆಡಿ ಮಾಡಿದ್ರಿ. ಇನ್ನಷ್ಟು ಮಸಾಲಾಸ್ ಇದೆ, ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.
ಅರೋಮ ಬರ್ತಾ ಇರುವಾಗ ನನಗಂತೂ ಇನ್ನೂ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬೇಗ ಕಾರ್ಯಕ್ರಮವನ್ನು ಮುಗಿಸಿ ಇದನ್ನು ನಾನು ಖಾಲಿ ಮಾಡ್ತೇನೆ. ಇಂಥದ್ದೇ ಒಳ್ಳೆ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.